ಹಲೋ ನಮಸ್ತೆ. ಮಲ್ಬಾರಿ ಪರಾರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಏನೋ ಮಂಗಳೂರಿನಲ್ಲಿ ಸೆರೆ ಸಿಕ್ಕಂತಹ ಡಿ ಕಂಪನಿಯ ಒಂದು ತುಂಡು ರಶೀದ್ ಮಲಬಾರಿ. ಆ ರಶೀದ್ ಮಲಬಾರಿ ಮಂಗಳೂರಿನ ಜೈಲಲ್ಲಿ ಇದ್ದುಕೊಂಡು ಇಲ್ಲಿನ ಕ್ರಿಮಿನಲ್ ಚಟುವಟಿಕೆಗಳನ್ನು ಕ್ರಿಮಿನಲ್ಗಳನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದಂಥ ಕುಖ್ಯಾತ ಭೂಗತ ಪಾತಕಿ. ಆ ಸಂದರ್ಭದಲ್ಲಿ ಅಕ್ರಮ ಶಸ್ತ್ರಾಸ್ತ್ರದ ಜೊತೆಗೆ ಇನ್ನಷ್ಟು ಕೇಸುಗಳ ಕಾರಣದಿಂದಾಗಿ ಆತ ಜೈಲು ಪಾಲಾಗಿದ್ದ. ಸೊ ಆತ ಮೊನ್ನೆ ತಾನೇ ಅಂದರೆ ಜುಲೈ 21 ಹೊತ್ತಿಗೆ ಹೈಕೋರ್ಟ್ನಿಂದ ಜಾಮೀನನ್ನು ಪಡ್ಕೊಂಡು ಹೊರಗೆ ಬಂದಿದ್ದ. ಆದರೆ ಜಾಮೀನು ಪಡ್ಕೊಂಡು ಹೊರಗೆ ಬಂದಿದ್ದಂಥ ಮಲಬಾರಿ ಆ ನಂತರ ಎಲ್ಲಿ ಹೋಗಿದ್ದಾನೆ, ಏನಾಗಿದ್ದಾನೆ ಅನ್ನುವಂಥದ್ದನ್ನು ನಮ್ಮ ಪೊಲೀಸ್ ಇಲಾಖೆಯವರಿಗೆ ಗೊತ್ತೇ ಆಗ್ತಾ ಇಲ್ವಂತೆ. ಆತ ಎಲ್ಲಿ ಹೋಗಿದ್ದಾನೆ, ಏನು ಮಾಡ್ತಾ ಇದ್ದಾನೆ. ಜಾಮೀನು ಪಡ್ಕೊಂಡು ಹೊರ ಬಂದಂಥ ಅಪರಾಧಿಯ ಮೇಲೆ ನಿಗಾ ಇಡಬೇಕಾದದ್ದು ಪೊಲೀಸ್ ಇಲಾಖೆಯ ಜವಾಬ್ದಾರಿಯಾಗಿತ್ತು. ಪೊಲೀಸ್ ಇಲಾಖೆ ಅದನ್ನು ಮಾಡಲಿಲ್ಲ. ಅದನ್ನು ಬಿಸಿ ಮುಟ್ಟಿಸುವವರು ಯಾರು ಇದ್ರೋ ಹಿರಿಯ ಅಧಿಕಾರಿಗಳು, ಅದನ್ನೂ ಮಾಡಲಿಲ್ಲ. ಇವತ್ತು ಕಮಿಷನರ್ ಮಂಗಳೂರಿನಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಕೋರ್ಟ್ನಿಂದ ಬೇಲ್ ಪಡೆದವನು ಎಲ್ಲೂ ಹೋದ ಅಂತ ನಮಗೆ ಗೊತ್ತಿಲ್ಲ ಅಂತ ಕಮಿಷನರ್ ಹೇಳ್ತಾ ಇದ್ದಾರೆ. ಸೊ ರಶೀದ್ ಮಲಬಾರಿ ತಪ್ಪಿಸಿಕೊಳ್ಳೋದಕ್ಕೆ ಕಾರಣ ಏನು ಮತ್ತು ಆತ ಎಲ್ಲಿಗೆ ಹೋಗಿರಬಹುದು, ಈತ ಈ ರೀತಿ ತಪ್ಪಿಸಿಕೊಂಡು ಹೋಗಿರುವಂಥದ್ದು ಪೊಲೀಸ್ ಇಲಾಖೆಯ ಬ್ಲಂಡರು, ಈ ಎಲ್ಲ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳಿದ್ದಾರೆ. ಆದರೆ ಅದಕ್ಕಿಂತ ಮೊದಲು ರಶೀದ್ ಮಲಬಾರಿ ಯಾರು, ಏನು ಕತೆ, ಆತನ ಕರಿನೆರಳು ಯಾವುದು, ಏನು ಅನ್ನುವಂಥದ್ದು ನಿಮ್ಮ ಮುಂದೆ ಬರ್ತಾ ಇದೆ. ಈ ರಶೀದ್ ಮಲಬಾರಿ ಮೂಲತಃ ಉಡುಪಿ ಜಿಲ್ಲೆಯವನು. ಹೆಜಮಾಡಿಯ ಕನ್ನಂಗಾರು ಈತನ ಮೂಲ ಅಂತ ಹೇಳಲಾಗ್ತಾ ಇದೆ. ಮೂಲತಃ ಉಡುಪಿ ಜಿಲ್ಲೆಯವನು, ಹೆಜಮಾಡಿಯ ಕನ್ನಂಗಾರಿನವನು ರಶೀದ್ ಮಲಬಾರಿ. ಈತ 14ನೇ ವಯಸ್ಸಿಗೆ ವಿದೇಶಕ್ಕೆ ಹೋಗ್ತಾನೆ. ಆತನ ಭಾವನ ಜೊತೆಗೆ ವಿದೇಶ ಪ್ರಯಾಣವನ್ನು ಮಾಡ್ತಾನೆ. ಆತನ ದುಡಿಯೋದಕ್ಕೆ ಅಲ್ಲಿಗೆ ಕಳಿಸಲಾಗುತ್ತೆ. ವಿದೇಶದಲ್ಲಿ ಏನೋ ಒಂದು ಲಬ್ಧ ಮಾಡಿ ಅಲ್ಲೂ ಕೂಡ 21 ದಿನ ಸೆರೆವಾಸವನ್ನು ಅನುಭವಿಸ್ತಾನೆ. ಅಂದರೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್, ಅಂದರೆ ಅಪರಾಧದ ಹಿನ್ನೆಲೆ ಆರಂಭ ಆದಂಥದ್ದು ವಿದೇಶದಲ್ಲಿ, ಗಲ್ಫ್ ಕಂಟ್ರಿಯಲ್ಲಿ. ಅಲ್ಲಿ 21 ದಿನ ಸೆರೆವಾಸವನ್ನು ಅನುಭವಿಸ್ತಾನೆ. ಏನೋ ದುಡಿದದಕ್ಕೆ ಸಂಬಳ ಕೊಡಲಿಲ್ಲ ಅನ್ನೋ ಕಾರಣಕ್ಕೇನೋ ಜಗಳವನ್ನು ಮಾಡಿ ಆ ಹೊತ್ತಲ್ಲಿ ಆತ ಸೆರೆವಾಸವನ್ನು ರಶೀದ್ ಮಲಬಾರಿ ಅನುಭವಿಸಿರ್ತಾನೆ. ವಿದೇಶದಿಂದ ಮತ್ತೆ ಮುಂಬೈಗೆ ಆಗಮಿಸ್ತಾನೆ. ಮುಂಬೈ ಅನ್ನುವಂಥದ್ದು ದೇಶದ ವಾಣಿಜ್ಯ ನಗರಿ ಮತ್ತು ಆ ದೇಶದ ಅಂಡರ್ ವರ್ಲ್ಡ್ ಚಟುವಟಿಕೆಗಳ ಅದು ವಿಶ್ವವಿದ್ಯಾನಿಲಯ ಅಂತ ನಾವು ಕರಿಬಹುದು. ಅಂಡರ್ ವರ್ಲ್ಡ್ ಚಟುವಟಿಕೆಗಳ ಆರಂಭ ಆದದ್ದು, ನಡೀತಾ ಇರುವಂಥದ್ದು, ಕಂಟ್ರೋಲ್ ಆಗ್ತಾ ಇರುವಂಥದ್ದು ಎಲ್ಲವೂ ಮುಂಬೈಯಿಂದ ಅಂತ ಕ್ರಿಮಿನಲ್ ಲೋಕದಲ್ಲಿ ಇರುವಂಥ ಮಾತು. ಸೊ ವಿದೇಶದಿಂದ ಮತ್ತೆ ಮುಂಬೈಗೆ ಬರ್ತಾನೆ. ಅಲ್ಲೇ ಕ್ರಿಮಿನಲ್ ಹಿನ್ನೆಲೆ ಇದ್ದಂಥ ರಶೀದ್ ಮಲಬಾರಿ ಮುಂಬೈಗೆ ಬಂದ ನಂತರ ಏನೇನು ಮಾಡ್ತಾನೆ ಅನ್ನುವಂಥದ್ದು. ಮುಂಬೈನಲ್ಲಿ ಕ್ರಿಮಿನಲ್ಗಳ ಸಹವಾಸವನ್ನು ಮಾಡ್ತಾನೆ ರಶೀದ್ ಮಲಬಾರಿ. ಅಂದರೆ ಮುಂಬೈ, ನಾನು ಆಗಲೇ ಹೇಳಿದೆ, ಒಂದು ರೀತಿಯಲ್ಲಿ ಅಂಡರ್ ವರ್ಲ್ಡ್ ಚಟುವಟಿಕೆಗಳು ದೊಡ್ಡ ಮಟ್ಟದಲ್ಲಿ ನಡೆಯುವಂಥ ಸ್ಥಳ. ಸೊ ವಾಣಿಜ್ಯ ನಗರಿ ಮುಂಬೈನಲ್ಲಿ ಆತ ಕ್ರಿಮಿನಲ್ಗಳ ಸಹವಾಸಕ್ಕೆ ಬರ್ತಾನೆ. ಹವಾಲಾ ಮತ್ತು ಅಕ್ರಮ ಚಟುವಟಿಕೆಗಳೆಲ್ಲ ಆ ಸಂದರ್ಭದಲ್ಲಿ ಭಾಗಿಯಾಗ್ತಾನೆ. ಡಿ ಕಂಪನಿ ಜೊತೆಗೆ ಗುರುತಿಸಿಕೊಳ್ತಾನೆ. ಡಿ ಕಂಪನಿ ಅಂದ್ರೆ ದಾವೂದ್ ಇಬ್ರಾಹಿಂ ಕಂಪನಿ. ಅದರಲ್ಲಿ ಆತನ ದಾವೂದ್ ಇಬ್ರಾಹಿಮನ ಬಲಗೈ ಬಂಟ ಛೋಟಾ ಶಕೀಲ್ನ ಕಾಂಟ್ಯಾಕ್ಟಿಗೆ ಬಂದು ಹವಾಲಾ ಮತ್ತು ಅಕ್ರಮ ಚಟುವಟಿಕೆ. ಅಕ್ರಮ ಚಟುವಟಿಕೆ ಅಂತ ಹೇಳಿದ್ರೆ ಈ ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡುವಂಥದ್ದು. ಈ ದಂಧೆಯಲ್ಲಿ ಈತ ಗುರುತಿಸಿಕೊಳ್ತಾನೆ. ಮತ್ತೆ ಅದರಲ್ಲಿ ಅವನಿಗೆ ಬಡ್ತಿ ಸಿಗುತ್ತೆ. ಅಂದ್ರೆ ಹವಾಲಾ ಜೊತೆಗೆ ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಒಂದು ದಂಧೆ ಮಾಡ್ತಾ ಇದ್ದವನಿಗೆ ಆ ಡಿ ಕಂಪನಿಯಲ್ಲಿ ಬಡ್ತಿ ಸಿಗುತ್ತೆ. ನಮ್ಮ ಈ MNC ಕಂಪನಿಯಲ್ಲೆಲ್ಲ ಬಡ್ತಿ ಸಿಕ್ಕಾಗ ಆತನಿಗೆ ಶಾರ್ಪ್ ಶೂಟರ್ ಆಗಿ ಡಿ ಕಂಪನಿಯಲ್ಲಿ ರಶೀದ್ ಮಲಬಾರಿಗೆ ಬಡ್ತಿ ಸಿಗುತ್ತೆ. ಡಿ ಕಂಪನಿಯ ಶಾರ್ಪ್ ಶೂಟರ್ ಆಗಿ ಈತ ಗುರುತಿಸಿಕೊಳ್ತಾನೆ. ಛೋಟಾ ಶಕೀಲ್ನ ಆಪ್ತನಾಗಿ ಗುರುತಿಸಿಕೊಳ್ತಾನೆ. ಛೋಟಾ ಶಕೀಲ್ನ
ಒಂದು ಕಾಂಟ್ಯಾಕ್ಟಿಗೆ ಬಂದ ನಂತರ ಆತ ವರುಣ್ ಗಾಂಧಿ ಅಂದರೆ ಸಂಸದರು, ಈಗಲೂ ಸಂಸದರು, ಆಗಲೂ ಸಂಸದರಾಗಿದ್ದರು ವರುಣ್ ಗಾಂಧಿ ಮತ್ತು ಪ್ರಮೋದ್ ಮುತಾಲಿಕ್, ಶ್ರೀರಾಮ ಸೇನೆಯ ಒಂದು ಮುಖಂಡ ಮತ್ತು ಹಿಂದುತ್ವವಾದಿ ಪ್ರಮೋದ್ ಮುತಾಲಿಕನ್ನು ಮುಗಿಸಬೇಕು ಅನ್ನುವಂಥ ಸಂಚನ್ನು ರೂಪಿಸ್ತಾರೆ. ಸೊ ಆ ಸಂಚನ್ನು ಮಾಡಿರುವಂಥದ್ದು ರಶೀದ್ ಮಲಬಾರಿ ಮತ್ತು ಅದರ ನೇತೃತ್ವವನ್ನು ವಹಿಸಿಕೊಂಡಂಥದ್ದು ಕೂಡ ರಶೀದ್ ಮಲಬಾರಿ. ವರುಣ್ ಗಾಂಧಿ ಸಂಸದ, ಪ್ರಮೋದ್ ಮುತಾಲಿಕ್ ಹಿಂದೂ ಮುಖಂಡ, ಇವರನ್ನು ಹತ್ಯೆ ಮಾಡಬೇಕು ಅನ್ನುವಂಥ ಸಂಚಿನ ರೂವಾರಿ ರಶೀದ್ ಮಲಬಾರಿ ಆಗಿರ್ತಾರೆ. ಮತ್ತು 2009ರಲ್ಲಿ ಸಂಚಿನ ಕಾರಣದಿಂದಾಗಿ ಮತ್ತು ಅಕ್ರಮ ಶಸ್ತ್ರಾಸ್ತ್ರವನ್ನು ಇಟ್ಟುಕೊಂಡಿರುವಂಥ ಹಿನ್ನೆಲೆಯಲ್ಲಿ 2009ರಲ್ಲಿ ಮಂಗಳೂರಿನಲ್ಲಿ ಈತ ಪೊಲೀಸರ ಬಲೆಗೆ ಬಿದ್ದಂಥದ್ದು. ಆ ಸಂದರ್ಭದಲ್ಲಿ DCIB ಇನ್ಸ್ಪೆಕ್ಟರ್ ಆಗಿದ್ದಂಥ ವೆಂಕಟೇಶ್ ಪ್ರಸನ್ನ ಈತನನ್ನು ಮತ್ತು ಈತನ ಸಹಚರನನ್ನು ಅರೆಸ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈತನಲ್ಲಿ ಅಕ್ರಮ ಶಸ್ತ್ರಾಸ್ತ್ರಗಳು ಕೂಡ ಪತ್ತೆಯಾಗಿರುತ್ತೆ. ಮತ್ತು ಈ ಅಕ್ರಮ ಶಸ್ತ್ರಾಸ್ತ್ರವನ್ನು ಇಟ್ಟುಕೊಂಡಿದ್ದಂಥ ಕಾರಣಕ್ಕಾಗಿ ಈತನಿಗೆ ನ್ಯಾಯಾಲಯದಿಂದ 5 ವರ್ಷ ಶಿಕ್ಷೆ ಕೂಡ ಪ್ರಕಟ ಆಗಿರುತ್ತೆ. ಅದರಲ್ಲಿ 4.5 ವರ್ಷ ಈತ ಶಿಕ್ಷೆಯನ್ನು ಕಳೆದಿರ್ತಾನೆ ಮತ್ತು 4.5 ವರ್ಷದ ನಂತರ ಹೈಕೋರ್ಟ್ನಲ್ಲಿ ಬೇಲಿಗಾಗಿ ಅರ್ಜಿಯನ್ನು ಸಲ್ಲಿಸ್ತಾನೆ. ಮೊನ್ನೆ ಆ ಬೇಲ ಅರ್ಜಿ ಪುರಸ್ಕೃತವಾಗ್ತದೆ ಹೈಕೋರ್ಟ್ನಲ್ಲಿ. ಸೊ ಆತನಿಗೆ ಬೇಲ್ ಸಿಕ್ಕಿತ್ತು. ಬೇಲ್ ಸಿಕ್ಕಿ ಆತ ಹೊರಗೆ ಬಂದಿದ್ದಾನೆ. ಸದ್ಯ ಎಲ್ಲಿದ್ದಾನೆ ಅಂತ ಪೊಲೀಸರಿಗೆ ಗೊತ್ತಿಲ್ಲ, ನಮಗಂತೂ ದೇವರಾಣೆ ಗೊತ್ತಿಲ್ಲ. ಪೊಲೀಸರೇ ಹೇಳ್ತಾ ಇದ್ದಾರೆ, ಕಮಿಷನರೇ ಹೇಳ್ತಾ ಇದ್ದಾರೆ, ಎಲ್ಲಿ ಹೋಗಿದ್ದಾನೆ, ಏನು ಮಾಡ್ತಾ ಇದ್ದಾನೆ, ಹೇಗೆ ತಪ್ಪಿಸಿಕೊಂಡ, ಏನು ಕತೆ ಅಂತ ಗೊತ್ತಿಲ್ಲ ಅನ್ನುವಂಥದ್ದು. ಮತ್ತು ಈತ ಜೈಲಿನಲ್ಲಿರುವಾಗಲೇ ಪಾಸ್ಪೋರ್ಟ್ ಮಾಡ್ಕೊಂಡಿದ್ದ ಅಂತ ಗುಪ್ತಚರ ಮಾಹಿತಿಗಳು ಹೇಳ್ತಾ ಇತ್ತು. ಸೊ ಆ ಪಾಸ್ಪೋರ್ಟ್ನ ಮುಖಾಂತರ ಈತ ಕೊಲ್ಲಿ ರಾಷ್ಟ್ರಕ್ಕೆ ಪರಾರಿಯಾಗಿರಬಹುದು ಅಂತ ಒಂದು ಲೆಕ್ಕಾಚಾರ ಆದರೆ, ಇಲ್ಲೇ ಎಲ್ಲಾದ್ರೂ ಅಡಗಿಕೊಂಡು ಬೇರೆ ಏನಾದರೂ ಸಂಚು ಮಾಡ್ತಾ ಇರಬಹುದು ಅಂತ ಮತ್ತೊಂದು ಲೆಕ್ಕಾಚಾರ ಇದೆ. ಸೊ ಇದು ಏನು ಕತೆ ಅನ್ನುವಂಥದ್ದು ಗೊತ್ತಿಲ್ಲ. ಸೊ ಈ ಬಗ್ಗೆ ಡಿಸ್ಕಷನ್ ಆಗಬೇಕು. ಈ ರೀತಿ ತಪ್ಪಿಸಿಕೊಂಡು ಹೋದಂಥ ರಶೀದ್ ಮಲಬಾರಿಯಿಂದ ಯಾರ್ಯಾರ ಜೀವಕ್ಕೆ ಅಪಾಯ ಇದೆ ಮತ್ತು ಈ ರೀತಿ ತಪ್ಪಿಸಿಕೊಳ್ಳೋದಕ್ಕೆ ಕಾರಣಗಳು ಏನು, ಈ ರೀತಿ ನಿರ್ಲಕ್ಷ್ಯ ತೋರಿಸೋದಕ್ಕೆ ಕಾರಣ ಏನು ಪೊಲೀಸ್ ಇಲಾಖೆ, ಈ ಬಗ್ಗೆ ಕೂಡ ಮಾತುಕತೆಗಳಾಗಬೇಕಾಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಇಬ್ಬರು ಅತಿಥಿಗಳಿದ್ದಾರೆ. ಒಬ್ರು ಅನುಭವಿ ಪತ್ರಕರ್ತ, ಕನ್ನಡಪ್ರಭ ಪತ್ರಿಕೆಯ ಪ್ರಧಾನ ವರದಿಗಾರರಾಗಿರುವಂಥ ಜಿತೇಂದ್ರ ಕುಂದೇಶ್ವರ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಜಿತೇಂದ್ರ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಕ್ರಿಮಿನಲ್ ನ್ಯಾಯವಾದಿ ಆಗಿರುವಂಥ ದಿನೇಶ್ ಹೆಗಡೆ ಉಳೆಪ್ಪಾಡಿ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಈ ಕ್ರಿಮಿನಲ್ನ ಈ ಒಂದು ಬೇಲ್ ಪಡ್ಕೊಂಡು ಹೊರಗೆ ಬಂದಿರುವಂಥದ್ದು ಮತ್ತು ಅದರಲ್ಲಿ ಯಾರು ಹೊಣೆ, ಏನು ಕಾರಣ, ಈ ಎಲ್ಲ ವಿಚಾರ ಸಾಧ್ಯತೆಗಳ ಬಗ್ಗೆ ಅವರು ಮಾತಾಡ್ತಾರೆ. ದಿನೇಶ್ ಹೆಗಡೆ ಉಳೆಪ್ಪಾಡಿ ಅವರು, ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಾನು ಜಿತೇಂದ್ರ ಅವರಲ್ಲಿ ಹೋಗಬೇಕು. ಏನು ಹೇಳ್ತೀರಿ, ರಶೀದ್ ಮಲಬಾರಿ ಅಂತ ಒಬ್ಬ ಕ್ರಿಮಿನಲ್ಲು ಬೇಲ್ ಪಡ್ಕೊಂಡು ಹೊರಗೆ ಬಂದ ಅಂತ ಆದ ಕೂಡಲೇ ಪೊಲೀಸರ ಜವಾಬ್ದಾರಿ ಮುಕ್ತಾಯ ಆಯ್ತಾ? ಈಗ ನನಗೆ ಗೊತ್ತಿದ್ದಾಗೆ ವಕೀಲರು ಇದ್ದಾರೆ. ಈಗ ಅಲ್ಲಿ ಅವರು ಜಾಮೀನು ಪಡಿಬೇಕಾದ್ರೆ ಅಥವಾ ಶಿಕ್ಷೆಗೆ ಏನು ತಡೆಯಾಜ್ಞೆ ಕೊಡಬೇಕಾದ್ರೆ ಇಲ್ಲಿಯ ಮಂಗಳೂರು ಕೋರ್ಟಿದ್ದು, ಅವರು ಹಳೆಯ ಕೇಸ್ಗಳ ಬಗ್ಗೆ ಎಲ್ಲಿ ಇದೆ ಏನಿದೆ ಅಂತ ಅಲ್ಲಿಂದ ಆ ಪೊಲೀಸರಿಂದ ಒಂದು ಆಕ್ಷೇಪಣೆ ಏನಾದರೂ ಇದೆಯಾ ಅಂತ ಕೇಳ್ತಾರೆ. ಈಗ ಆ ಪೊಲೀಸರ ಜವಾಬ್ದಾರಿ ಹೊಣೆ ಏನಿರ್ತದೆ ಅಂತ ಹೇಳಿದ್ರೆ, ಆ ಆರೋಪಿ ಸಾಮಾನ್ಯದವಲ್ಲ, ಅವನು ನಮ್ಮ ದೇಶಕ್ಕೆ ಅಥವಾ ಇಲ್ಲಿಯ ಕ್ರಿಮಿನಲ್ ಚಟುವಟಿಕೆ ತುಂಬ ಜಾಸ್ತಿ ಆಗ್ತದೆ ಎಂಬ ಆ ರೀತಿಯಲ್ಲಿ ಒಂದು ಒಳ್ಳೆಯ ಆಕ್ಷೇಪಣೆಯನ್ನು ಒಂದು ವೃತ್ತಿಪರ ಪೊಲೀಸರಾದರೆ ಯಾರಾದರೂ ಮಾಡ್ತಾರೆ. ಈ ಬಂದರು ಪೊಲೀಸ್ ಸ್ಟೇಷನ್ಗೆ ಬಂದಿತ್ತು. ಈಗ ಆಕ್ಷೇಪಣೆ ಕೊಡೋದು ಮಾಮೂಲಾಗಿ ಒಬ್ಬ ಯಾರಾದರೂ ಇರ್ತಾರೆ, ಅವ್ರು ಮಾಡಿ ಕಳಿಸಿರ್ತಾರೆ. ಬಟ್ ಇವ್ರಿಗೆ ಗೊತ್ತಾಗಿರೋದಿಲ್ಲ, ಬಂದು ಹೋಗಿರ್ತದೆ. ಸೊ ಅಷ್ಟೊಂದು ಗಂಭೀರವಾದ ಒಂದೊಬ್ಬ ಡಾನ್, ನೇರವಾಗಿ ದಾವೂದ್ ಇಬ್ರಾಹಿಂ ಛೋಟಾ ಶಕೀಲ್ನ ಒಟ್ಟಿಗೆ ಕೆಲಸ ಮಾಡಿದವ ಬಾಂಬೆಯಲ್ಲಿ. ದಾವೂದ್ ಇಬ್ರಾಹಿಂ ಛೋಟಾ ರಾಜನ್ನ ಅಸಾಸಿನೇಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರಲ್ಲ 2000 ಬ್ಯಾಂಕಾಕ್ನಲ್ಲಿ. ಆಮೇಲೆ ಅವ ದಾವೂದ್ ಗ್ಯಾಂಗಿಗೆ ಇನ್ವಾಲ್ವ್ ಆಗಿ ದೊಡ್ಡ ಡಾನ್ ಅಂತ ಫೇಮಸ್ ಆಗಿದ್ದಾನೆ. ಅಂತಹ ಡಾನ್ ಈಗ ಸಾಮಾನ್ಯವಾಗಿ ಯಾರಿಗೂ ಅಷ್ಟು ಅವನ ಬಗ್ಗೆ ಗಮನ ಇರೋದು ಬೇಡ, ಯಾಕಂದ್ರೆ ಅವ ಮಹಾ ಬುದ್ಧಿವಂತ, ಹೆಚ್ಚಾಗಿ ತಪ್ಪಿಸಿಕೊಳ್ಳೋದ್ರಲ್ಲಿ ಮಹಾ ಚಾಣಾಕ್ಷ. ಆದರೆ ಈ ಪೊಲೀಸರು ಇವ್ರ ಪ್ರೊಫೆಷನಲ್ಸ್, ಇವ್ರ ಮೇಲೆ ಅದು ಯಾವ ಒಂದು ಸ್ಟೇಷನಲ್ಲಿ ಆದರೆ ಪೊಲೀಸರಿಗೆ ರಶೀದ್ ಮಲಬಾರಿ ಬಗ್ಗೆ ನಾಲೆಜ್ ಬೇಕಂತೇನಿಲ್ಲ. ಬಂದರ್ ಸ್ಟೇಷನಲ್ಲೇ ಕೇಸ್ ಇದೆ, 4 ಕೇಸ್ ಇಲ್ಲೇ ಇದೆ. ಈಗ ನಾನು ಇನ್ಸ್ಪೆಕ್ಟರ್ ಹತ್ರ ನೋಡಿದೆ, ಅವ್ರು ಇಷ್ಟು ಲೀಸ್ಟ್ ಮಾಡ್ಕೊಂಡಿದ್ರು. ಈಗ ಅಂದ್ರೆ ಹೋದ್ಮೇಲೆ ಏನು ತಲೆಬಿಸಿ ಮಾಡಿ ಏನು ಪ್ರಯೋಜನ ಇಲ್ಲ. ಟ್ರೈನ್ ಹೋದ ನಂತರ ಇವರು ಒಂದು ಕನಿಷ್ಠ ಒಂದು ವಾಚ್
ಪೊಲೀಸ್ ವಾಚ್ ಅಂತ ಇರ್ತದಲ್ಲ, ಅವ್ರು ಕನಿಷ್ಠ ನಮಗೆ ಬೇಕಾದಂತ ಒಬ್ಬ ದೊಡ್ಡ ಡಾನ್ ಇಲ್ಲಿಂದ ಹೋಗಿ ಬೆಂಗಳೂರು ಹರಪನ ಕಾರಾಗೃಹದಲ್ಲಿದ್ದಾರೆ, ಅಲ್ಲಿಂದ ಕೋರ್ಟ್ ಆಕ್ಷೇಪಣೆಗೆ ಅಂತ ಒಂದು ಕಳಿಸಿದೆ. ಆವಾಗ ನಾವು ಫಾಲೋ ಅಪ್ ಮಾಡಬೇಕಾ ಬೇಡವಾ, ಏನಾಯ್ತು, ಬೇಲ್ ಸಿಕ್ತಾ, ಏನಾಗಿದೆ, ಕೋರ್ಟ್ ಆದೇಶಗಳನ್ನು ಇವರು ಫಾಲೋ ಮಾಡಬೇಕು. ಆದ್ರೆ ಇವ್ರು ಏನ್ ಮಾಡಿದ್ರು, ಆಕ್ಷೇಪಣೆ ಒಂದು ಮಾಮೂಲಾಗಿ ಒಂದು ಆಕ್ಷೇಪಣೆ ಕಳಿಸಿದ್ರು, ಕೈ ಬಿಟ್ರು. ಅಲ್ಲಿ ಅವನು ಭಾರಿ ಪ್ಲಾನ್ ಮಾಡಿದಾನೆ. 2 ದಿನ ರಜೆ ಇದೆ, ಜುಲೈ 21 ಅವನು ಹೊರಗೆ ಬಂದದ್ದು. ಆ ನಂತರ 2 ದಿನ ರಜೆ ಇದೆ. ಅವತ್ತು ಅಲ್ಲಿಯ ಕೋರ್ಟ್ ಪರಪ್ಪನ ಅಗ್ರಹಾರದ ಜೈಲಿನ ಈ ಬಗ್ಗೆ ಮಾಹಿತಿ ಇರುವಂತ ಅಥವಾ ಇದು ಕೋರ್ಟ್ನಲ್ಲಿ ಏನು ಕೇಸ್ ಆಯ್ತು, ಯಾರಿಗೆ ಬಿಡುಗಡೆ ಆಯ್ತು ಅಥವಾ ಏನು ಆದೇಶ ಬಂತು ಅಂತ ಒಬ್ಬ ಪೊಲೀಸ್ ಇರ್ತಾರೆ, ಕೋರ್ಟ್ ಬಿಟ್ಟು ಪೊಲೀಸ್ ಇರ್ತಾರೆ, ಅವನು ಸಹಿತ ಅಲ್ಲಿ ವರದಿ ಮಾಡಲಿಲ್ಲಂತೆ. ಅಂದ್ರೆ ಅಷ್ಟು ಒಂದು ವ್ಯವಸ್ಥಿತವಾಗಿ ಅವನು 2 ದಿನ ರಜೆ ಇತ್ತು. ಮತ್ತೆ ಇವರು ಪೊಲೀಸರು, ಗುಪ್ತಚರ ಪೊಲೀಸರ ನಾನು ಮಾತಾಡೋರು ಏನು ಹೇಳ್ತಾರೆ ಹೇಳಿದ್ರೆ, ನಮ್ಮೆಲ್ಲ ಕಣ್ಣು ತಪ್ಪಿಸಿ ಹೋಗಿದ್ದಾನೆ, ಅವ್ರು ನಮ್ಮಲ್ಲಿ ಜನಗಳು ಇತ್ತು ಅಂತ. ಬಟ್ ಒಂದು ಜೈಲಿಂದ ಹೊರಗೆ ಹೋಗುವಾಗ ಕಣ್ಣು ತಪ್ಪಿಸುವುದು, ಮತ್ತೆ ಅಲ್ಲಿಯ ಪೊಲೀಸ್ ಒಬ್ಬರು ಸರಿಯಾಗಿ ಅವರು ಜೈಲಿಂದ ಹೊರಗೆ ಹೋಗುವಂಥ ವಿಚಾರವನ್ನು ಕರೆಕ್ಟಾಗಿ ಹಿರಿಯ ಅಧಿಕಾರಿಗಳಿಗೆ ಹೇಳದಿರುವಂಥದ್ದು, ಇದೇನೋ ನನಗೆ ಅವನ ಚಾಣಾಕ್ಷತನವೂ ಹೌದು, ಇದರಲ್ಲಿ ಪೊಲೀಸ್ ವ್ಯವಸ್ಥೆ ಒಂದು ಲೋಪವು ನನಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಎಸ್ ಉಳೆಪಾಡಿ ಅವರು ಏನು ಹೇಳ್ತೀರಿ? ಈ ಒಂದು ಇಡೀ ಘಟನೆಯನ್ನು ಗಮನಿಸಿದರೆ ತಾವು ಒಬ್ಬರು ವಕೀಲರಾಗಿ ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬಹುದಿತ್ತು, ಮತ್ತು ಹ್ಯಾಂಡಲ್ ಮಾಡಿದ್ರಲ್ಲಿ ಸರಿಯಾಗಿದೆಯಾ ನಮ್ಮ ಪೊಲೀಸ್ ಇಲಾಖೆ ಇದನ್ನು ಈ ಕೇಸನ್ನು ಹ್ಯಾಂಡಲ್ ಮಾಡಿದ್ದು? ಇಲ್ಲಿ ಈ ಪ್ರಕರಣದಲ್ಲಿ ಏನಾಗುತ್ತಂದ್ರೆ, ಯಾವುದೇ ಒಬ್ಬ ಆರೋಪಿ ಆತ ನ್ಯಾಯಾಲಯಕ್ಕೆ ಜಾಮೀನು ಸಲ್ಲಿಸಿದ ಮೇಲೆ ನ್ಯಾಯಾಲಯ ಕೆಲವು ಷರತ್ತುಗಳನ್ನು ವಿಧಿಸ್ತದೆ. ಈ ಏನು ಷರತ್ತು, ಹೈಕೋರ್ಟ್ ಯಾವ ಷರತ್ತನ್ನು ವಿಧಿಸಿದೆ ಅನ್ನೋ ಬಗ್ಗೆ ನಮ್ಮ ಮುಂದೆ ಇಲ್ಲ. ಆದರೆ ಸಾಮಾನ್ಯವಾಗಿ ಇರುವಂಥ ಷರತ್ತುಗಳೇನೆಂದರೆ, ಆತ ಈ ವಿಚಾರಣಾ ಕೋರ್ಟ್ ಏನಿದೆ, ಈ ಕೋರ್ಟಿನಲ್ಲಿ ಜಾಮೀನ್ದಾರರನ್ನ ಒಬ್ಬ ಆಸ್ತಿ, ಅದು ಏನೋ ಅವರಿಗೆ ಕ್ವಾಲಿಫಿಕೇಶನ್ ಅದು ನ್ಯಾಯ ಆದೇಶದಲ್ಲಿರುತ್ತೆ, ಈ ಆದೇಶದಂತೆ ಜಾಮೀನ್ದಾರರನ್ನು ಕೊಡಬೇಕು. ತಾನು ಈ ನ್ಯಾಯಾಲಯಕ್ಕೆ ಹಾಜರಾಗ್ತೇನೆ ವಿಚಾರಣೆಗೆ, ಅದರ ಹೊರತಾಗಿ ನ್ಯಾಯಾಲಯ ಇನ್ನಿತರ ಷರತ್ತುಗಳನ್ನು ವಿಧಿಸಿದ್ರೆ ಆ ಬಗ್ಗೆ ಕೂಡ ಅವನು ಆ ಷರತ್ತುಗಳ ಬಗ್ಗೆ ಬಾಂಡ್ ಬರೆದು ಕೊಡಬೇಕು. ಇಲ್ಲಿ ಬರುವಂಥ ಮಾಹಿತಿ ಏನಂದ್ರೆ, ಈಗ ಪತ್ರಕರ್ತರು ಹೇಳಿದಾಗೆ ಯಾವಾಗ 21ಕ್ಕೆ ಜುಲೈ 21ಕ್ಕೆ ಆದೇಶ ಆಯಿತು, ಆ ಕೂಡಲೇ ಪರಾರಾಗಿದ್ದಾರೆ. ಈ ಬಗ್ಗೆ ಅಂತೂ ನಮಗಂತೂ ಮಾಹಿತಿ ಇಲ್ಲ. ಪರಾರಿ ಆಗಿದ್ದಾನೆ ಅಂತಾದ್ರೆ ಅಲ್ಲಿ ಪರಾರಿ ಅಂತ ಬರೋದಿಲ್ಲ, ಪೊಲೀಸರು ಒಪ್ಪಿಕೊಳ್ತಾರೆ, ಕಮಿಷನರ್ ಹೇಳ್ತಾ ಇದ್ದಾರೆ ಎಲ್ಲಿ ಹೋಗಿದ್ದಾರೆ. ಇಲ್ಲಿ ಪರಾರಿ ಅಲ್ಲ, ಜಾಮೀನಿನಿಂದ ತಲೆಮರೆಸಿಕೊಂಡಿರುವುದು ಬೇರೆ, ಪರಾರಿ ಬೇರೆ, ವ್ಯತ್ಯಾಸ ಇದೆ. ಇಲ್ಲಿ ಜೈಲಿನಿಂದ ಪರಾರಿ ಅಲ್ಲ, ಜಾಮೀನು ಪಡೆದುಕೊಂಡ ಮೇಲೆ ಕೋರ್ಟಿನ ಷರತ್ತನ್ನು ಉಲ್ಲಂಘಿಸಿದ್ದಾನೆ, ಈ ವಿಚಾರ ಇಲ್ಲಿ ಬರುತ್ತೆ ಹೊರತು ಜೈಲಿನಿಂದ ಪರಾರಿ ಅಂತ ಬರೋದಿಲ್ಲ. ಜೈಲಿನಿಂದ ಪರಾರಿ ಅಂತ ಅಲ್ಲಿ ಬರ್ಲಿಲ್ಲ, ಅವ ಈ ದೇಶದಿಂದಲೇ ಪರಾರಿ ಆಗಿದ್ದಾನೆ ಎಂಬ ಅರ್ಥದಲ್ಲಿ ಇವರು ಪತ್ರಕರ್ತರು ಮಾಡಿದ್ದು. ಅಲ್ಲಲ್ಲ, ಎರಡನೇ ವಿಚಾರ ಏನಂದ್ರೆ, ದೇಶದಿಂದ ಪರಾರಿ ಅನ್ನೋದ್ರ ಬಗ್ಗೆ ಎಷ್ಟು ಸರಿ ಇರಬಹುದು ಅನ್ನೋ ನಾವು ವಿಚಾರ ವಿಮರ್ಶೆ ಮಾಡ್ಬೇಕಾಗುತ್ತೆ. ಆತ ಜೈಲಿನಿಂದ ಬಂದ ಮೇಲೆ ವಿದೇಶಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಯಾರಿಗಾದ್ರೂ ಪಾಸ್ಪೋರ್ಟ್ ಬೇಕು, ಪಾಸ್ಪೋರ್ಟ್ ಮಾಡಿದ್ದಾನೆ, ಜೈಲಿದ್ದುಕೊಂಡೇ 2 ಪಾಸ್ಪೋರ್ಟ್ ಮಾಡಿದ್ದಾರೆ ಅನ್ನೋದು ವರದಿ ಹೇಳ್ತದೆ. ಗುಪ್ತಚರ ಇಲಾಖೆ ಹೇಳಿದಿದ್ರೆ ಇಲ್ಲಿ ಪೊಲೀಸ್ ವೈಫಲ್ಯ ಬರುತ್ತೆ. ಯಾಕಂದ್ರೆ ಯಾವುದೇ ಒಂದು ಪಾಸ್ಪೋರ್ಟ್ ಮಾಡ್ಬೇಕಂದ್ರೆ ನನಗೆ ನಿಮ್ಗೆ ಪಾಸ್ಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಈ ಪಾಸ್ಪೋರ್ಟ್ ಯಾವ ರೀತಿ ಮಾಡಿದಾರೆ, ಅಥವಾ ವಿದೇಶಕ್ಕೆ ಹೋಗಿದ್ದಾನೆ, ಅಥವಾ ನಮ್ಮ ಪ್ರಾಕ್ಟಿಕಲಿ ಹೇಗಿರ್ತದೆ ಅಂದ್ರೆ, ಯಾವುದೇ ಒಬ್ಬ ಆರೋಪಿಯನ್ನ ಜೈಲಿಂದ ಬಂದ ಮೇಲೆ ಪೊಲೀಸರು ಏನ್ ಮಾಡ್ತಾರೆ, ಆತ ಪುನಃ ಜೈಲಿಗೆ ಕಳಿಸುವಾಗ ಬೇರೆ ಕೇಸನ್ನು ಫಿಕ್ಸ್ ಮಾಡ್ತಾರೆ. ಬೇರೆ ಎಲ್ಲಾದ್ರೂ ವಿಚಾರಣೆಯಲ್ಲಿ ಇದ್ದಾನೆ, ಯಾವುದೋ ಒಬ್ಬ ಆರೋಪಿ ತಾನು ಜೈಲಿಂದ ಹೊರಗೆ ಬರಬೇಕು ಅಂತ ಇದ್ರೆ ಅಲ್ಲಿ ಜಾಮೀನಿಗೆ ಹಾಕ್ತಾನೆ, ತಾನು ಫ್ಯಾಮಿಲಿಯಲ್ಲಿ ಒಟ್ಟಿಗೆ ಇರ್ಬೇಕಂತ. ಆ ರೀತಿ ಬಯಸಿಕೊಂಡು ಬಂದಿದ್ದಿದ್ರೆ ಬಂದಂತ ವ್ಯಕ್ತಿ ಇನ್ನು ಎಲ್ಲಿದ್ದಾನೆ ಅನ್ನೋ ವಿಚಾರ. ಒಬ್ಬ ಭೂಗತ ಪಾತಕಿ ಜಾಮೀನು ಪಡ್ಕೊಂಡು ಹೊರಗೆ ಬರ್ತಾನೆ ಅಂತ ಆದ್ರೆ ಪೊಲೀಸರು ಆತ ಫ್ಯಾಮಿಲಿ ಜೊತೆ ಇರ್ತಾನೆ ಅಂತ ಸುಮ್ಮನೆ ಆಗುವಂತದ್ದು ನಿರ್ಲಕ್ಷ್ಯ ಅಲ್ವಾ? ಹಾಗಾದ್ರೆ ಅಲ್ಲ, ಫ್ಯಾಮಿಲಿ ಜೊತೆ ಇರ್ತಾನೆ ಅನ್ನೋದು ಅದು ಬೇರೆ. ಈಗ ಅಲ್ಲಿ ಪೊಲೀಸ್ ವಾಚ್ ಮಾಡ್ಬೇಕದು ಅದು ಕರ್ತವ್ಯ. ಆದ್ರೆ ಇಲ್ಲಿ ವಿದೇಶಕ್ಕೆ ಭಾರತ ದೇಶದಲ್ಲಿ ಇದ್ರೆ ಅವನು ಸಿಗ್ಲೇಬೇಕು ಎಲ್ಲಿದ್ರು ಕೂಡ. ಇಲ್ಲಿ ವಿದೇಶಕ್ಕೆ ಹೋಗಿದ್ದಾನೆ ಅನ್ನೋದಿದ್ರೆ ಅದು ಸೀರಿಯಸ್. ಅಲ್ಲಿ ಯಾವ ರೀತಿ ಮಾಡಿದ್ದಾನೆ, ಯಾರೆಲ್ಲ ಇನ್ವಾಲ್ವ್ ಇದ್ದಾರೆ,
ಪೊಲೀಸ್ ವೆರಿಫಿಕೇಶನ್ ಆಗಬೇಕಾಗತ್ತೆ. ವಿದೇಶಕ್ಕೆ ಹೋಗಿದ್ರೆ ಸೀರಿಯಸ್, ಭಾರತದಲ್ಲಿದ್ದರೆ ಈಗ ನ್ಯಾಯಾಲಯಕ್ಕೆ ಎಷ್ಟೋ ಸರಿ ಏನಿರುತ್ತೆ, ಒಂದೆರಡು ಕೇಸ್ನಲ್ಲಿ ಬರುವುದಿಲ್ಲ, ವಾರಂಟ್ ಆಗುತ್ತೆ. ವಾರಂಟ್ ಆದ್ಮೇಲೆ ಪೊಲೀಸ್ ಸರ್ಚ್ ಮಾಡ್ತಾರೆ. ಉಳಿದ ಕೇಸ್ಗಳಿಗೂ ಈ ಕೇಸ್ಗಳಿಗೂ ವ್ಯತ್ಯಾಸ ಇಲ್ವಾ? ಅಂದ್ರೆ ಈತ ಒಬ್ಬ ದಾವೂದ್ ಇಬ್ರಾಹಿಂ ಅನ್ನುವಂಥವರನ್ನ USA ಹೇಳ್ತಾ ಇದೆ, ಆತ ಅಂತಾರಾಷ್ಟ್ರೀಯ ಭಯೋತ್ಪಾದಕ 3ನೇ ನಂಬರ್ ನಲ್ಲಿ ದಾವೂದ್ ಇಬ್ರಾಹಿಂ ಇರುವಂತದ್ದು. ಸೊ ಆತನ ಸಹಚರ, ಆತನ ಜೊತೆಗೆ ಕಾಂಟ್ಯಾಕ್ಟ್ ನಲ್ಲಿ ಇದ್ದವ ಅನ್ನುವಂಥದ್ದು ತನಿಖಾ ವರದಿಗಳು ಹೇಳ್ತಾರೆ. ಸೊ ಆತನನ್ನ ಟ್ರೀಟ್ ಮಾಡೋದಕ್ಕೂ ಒಬ್ಬ ಸಾಮಾನ್ಯ ಕ್ರಿಮಿನಲ್ ಅನ್ನ ಟ್ರೀಟ್ ಮಾಡೋದಕ್ಕೂ ವ್ಯತ್ಯಾಸ ಇರೋದಿಲ್ವಾ? ವ್ಯತ್ಯಾಸ ಅಂದ್ರೆ ಅವರ ಮೇಲೆ ಸರ್ವೆಲೆನ್ಸ್, ಅಂದ್ರೆ ಅವರ ಹಿನ್ನೆಲೆಗಳನ್ನ ಮತ್ತು ಅವ್ರು ಎಲ್ಲೆಲ್ಲಿ ಇರ್ತಾರೆ ಅನ್ನೋದು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬಿಟ್ಟದ್ದು. ಆದ್ರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಅಥವಾ ಈ ಎಲ್ಲ ವಿಚಾರಣೆಯಲ್ಲಿ ಬರುವಂತದ್ದೇನ ಅಲ್ಲಿ ಪೊಲೀಸ್ ರೆಕಾರ್ಡ್ಸ್, ಪೊಲೀಸ್ ಅಧಿಕಾರಿಗೆ ಅವರು ಒಂದು ಕಾದಂಬರಿ ಬರೆದಾಗೆ ಏನು ಬೇಕಾದ್ರೂ ಬರೀಬಹುದು, ನಾಳೆ ನಿಮ್ಗೂ ಬರೀಬಹುದು, ನನಗೂ ಬರೀಬಹುದು. ಆ ವಿಚಾರವಾಗಿ ನಾವು ಎಷ್ಟು ನಂಬಬಹುದು ಅನ್ನೋದು ಬೇರೆ. ಎಲ್ಲೂ ಕೂಡ ಎಷ್ಟು ಸಾಬೀತಾಗಿದೆ ಒಬ್ಬ ಪ್ರಕರಣ, ಇಲ್ಲಿ ಪ್ರಕರಣ ಸಾಬೀತಾಗಿರೋದು 5 ವರ್ಷದ ಶಿಕ್ಷೆಯನ್ನು ಸಾಬೀತಾಗಿದೆ. ಅಂದ್ರೆ ಆತನ ಕನ್ವಿಕ್ಟೆಡ್ ಪರ್ಸನ್, ಶಿಕ್ಷೆಗೆ ಒಳಪಟ್ಟಂತಹ ವ್ಯಕ್ತಿಯನ್ನ ಅಲ್ಲಿ ಇರುವಂತದ್ದು ಅವನು ಯಾವ ರೀತಿ ಅವನನ್ನ ಟ್ರೀಟ್ ಮಾಡಬೇಕು, ಯಾವ ರೀತಿ ಆತನೊಂದು ಫಾಲೋಅಪ್ ಮಾಡಬೇಕು ಅನ್ನೋದು ಪೊಲೀಸ್ ಇಲಾಖೆಗೆ ಒಂದು ಗೈಡ್ಲೈನ್ಸ್ ಇದೆ. ಅದನ್ನು ಫಾಲೋಅಪ್ ಮಾಡಿದ್ದಾರೆಯೇ ಅಥವಾ ಅದು ಫಾಲೋಅಪ್ ಮಾಡಿಯೂ ಕೂಡ ಇವರ ಕಣ್ಣಿನ ತಪ್ಪಿಸ್ಕೊಂಡಿದ್ರೆ ಅದು ನಾವು ಬಂದರ್ ಪೊಲೀಸ್ ಸ್ಟೇಷನ್ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಬ್ಯಾಂಗ್ಳೂರ್ನಲ್ಲಿ ಅಲ್ಲಿ ವಿಚಾರಣೆಯಲ್ಲಿ ಬಾಕಿ ಇದೆ ಕೆಲವು ಕೇಸು, ಮುಂಬೈಯಲ್ಲಿ ಕೆಲವು ಕೇಸ್, ಎಲ್ಲ ಕೇಸ್ ಖುಲಾಸೆ ಆಗಿದೆ ಅಂತ ಇದೆ. ಇಲ್ಲಿ ಮಂಗಳೂರಿನಲ್ಲಿ 3 ಕೇಸ್ ವಿಚಾರಣೆಯಲ್ಲಿದೆ. ಮುಖ್ಯವಾದ ಕೇಸ್ನಲ್ಲಿ ಖುಲಾಸೆಗೊಂಡಿದ್ದಾನೆ, ಒಂದು ಮುಖ್ಯವಾದ ಕೇಸ್ನಲ್ಲಿ ಕನ್ವಿಕ್ಷನ್ ಶಿಕ್ಷೆ ಆಗಿದೆ. ಹಾಗಿದ್ದಾಗ ಅವರಿಗೆ ಇರುವಂತ ಗೈಡ್ಲೈನ್ಸ್ ಏನಂದ್ರೆ, ಈ ರೀತಿ ಶಿಕ್ಷೆಗೆ ಒಳಪಟ್ಟಂತಹ ವ್ಯಕ್ತಿಯನ್ನ ಅವನು ಎಲ್ಲಿರ್ತಾನೆ ಅನ್ನೋ ಬಗ್ಗೆ ಮಾಹಿತಿಗಳನ್ನ ಅವನು ಇಟ್ಕೊಂಡಿರ್ಬೇಕು. ಹಾಗೆ ಇಲ್ಲಿ ಇಲ್ಲ ಅಂದ್ರೆ ಎಲ್ಲಿ ಹೋಗಿದ್ದಾನೆ, ಕೋರ್ಟಿಂದ ತಪ್ಪಿಸ್ಕೊಂಡಿದ್ದಾನೆ, ವಾರಂಟ್ ಆಗಿದೆ. ಎಸ್ ಸರ್, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೀನಿ, ಅದಕ್ಕಿಂತ ಮೊದಲು ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ನಮಗೆ ಇಲ್ಲಿ ಇಶ್ಯೂ ಇರುವಂತದ್ದು ಬಹುಶಃ ರಶೀದ್ ಮಲಬಾರಿ ಜೈಲಿನಲ್ಲಿ ಇದ್ದುಕೊಂಡು ಕೂಡ ಅಲ್ಲಿ ಮುಸ್ಲಿಂ ಡಾನ್ಗಳಿಗೆ ಡಾನ್ ಆಗಿ ಮೆರೆದಿದ್ದಂತ ವ್ಯಕ್ತಿ. ಸೊ ಒಂದು ರೀತಿಯಲ್ಲಿ ಸ್ಪೆಷಲ್ ಕೇಸ್ ಅಂತ ನಮ್ಮ ಪೊಲೀಸರು ಟ್ರೀಟ್ ಮಾಡಬೇಕಿತ್ತು. ಆದರೆ ಇವತ್ತು ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ನಮಗೆ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಇದು ಪೊಲೀಸ್ ಬ್ಲಂಡರ್ ಅಂತ ನಮ್ಮ ಇಲ್ಲಿ ಪ್ರಶ್ನೆ ಇರುವಂಥದ್ದು. ಒಬ್ಬ ದಾವೂದ್ ಇಬ್ರಾಹಿಂ ಆಗಿರಬಹುದು, ಅಂದ್ರೆ ಪೊಲೀಸರೇ ಹೇಳ್ತಾ ಇರುವ ಪ್ರಕಾರ ನಮಗೆ ಗೊತ್ತಿಲ್ಲ, ಅಥವಾ ದಾವೂದ್ ಇಬ್ರಾಹಿಂ ಜೊತೆಗೆ ಇದ್ನೋ ಚೋಟ ಶಕೀಲ್ ಜೊತೆಗೆ ಇದ್ನೋ ಗೊತ್ತಿಲ್ಲ, ಒಟ್ಟಲ್ಲಿ ಪೊಲೀಸರೇ ಹೇಳ್ತಾ ಇರುವ ಪ್ರಕಾರ ಅಂತ ವ್ಯಕ್ತಿಯನ್ನ ಟ್ರೀಟ್ ಮಾಡಿದ್ದು ಸರಿಯಾಗಿದೆಯಾ? ಜಾಮೀನಲ್ಲಿ ಹೊರಗೆ ಬಂದಂತ ವ್ಯಕ್ತಿ ಎಲ್ಲಿ ಹೋಗಿದ್ದಾನೆ ಅನ್ನುವಂಥದ್ದು ಗೊತ್ತಿಲ್ಲ ಅನ್ನುವಂಥ ಒಂದು ಮಾತನ್ನ, ಹೇಳಿಕೆಯನ್ನ ಪೊಲೀಸ್ ಇಲಾಖೆ ಕೊಡ್ತಾ ಇದೆ ಅಂತ ಹೇಳಿದ್ರೆ ಇದು ಬೇಜವಾಬ್ದಾರಿತನ ಅಲ್ವಾ ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆ ಆಗಬೇಕು. ಸೊ ಅದಕ್ಕಿಂತ ಮೊದಲು ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.